ಮಹೇಶ್ ಅವರು ತಮ್ಮ ಗೋವಾ ಪ್ರವಾಸದ ಅನುಭವವನ್ನು ಈ ವಿಡಿಯೋ ಮೂಲಕ ಹಂಚ್ಕೊಳ್ತಾ ಇದ್ದಾರೆ. ಹೇಳಿ ಮಹೇಶ್. ಸರ್, ನಾವು ಬಂದು 3 ದಿನ ಆಯಿತು. ಇವತ್ತು ಗೋವಾದಿಂದ ಹೊರಡ್ತಾ ಇದ್ವಿ. ತುಂಬ ಅದ್ಭುತವಾಗಿತ್ತು. ಮಾಡ್ರೀಮ್ ಸಂಸ್ಥೆ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ಗೋವಾ ಟ್ರಿಪ್ ಅಂತ ಅದ್ಭುತವಾಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಬೇವಾಚ್ ರೆಸಾರ್ಟ್ ತುಂಬ ಅದ್ಭುತವಾಗಿ ನಮಗೆ ಎಲ್ಲ ಸೌಕರ್ಯವನ್ನು ಮಾಡಿಕೊಟ್ರು. ಆಮೇಲೆ ಊಟ ಮಾತ್ರ ಸವಿದವರಿಗೆ ಸವಿರುಚಿ ಅನ್ನಂಗೆ ಒಳ್ಳೆ ಅದ್ಭುತವಾದ ಊಟ ಇದೆ. ಆಮೇಲೆ ಮಲ್ಗೋಕ್ಕೆ ಒಳ್ಳೆ ಹಾಸಿಗೆ ಬೆಡ್ಡು, ಒಳ್ಳೆ ರೂಮು ಫೆಸಿಲಿಟಿ ತುಂಬ ಚೆನ್ನಾಗಿದೆ. ಎ ಸಿ ರೂಮು, 24 hours AC ಇದೆ. ಅನ್ಲಿಮಿಟೆಡ್ ಫುಡ್ಡು. ಆಮೇಲೆ ಎಂಜಾಯ್ ಮಾಡೋಕ್ಕೆ ಒಂದು 7-8 ಬೀಚ್ಗಳಿದೆ. ಎಲ್ಲ ಕಡೆ ಕಂಪ್ನಿ ಕಡೆಯಿಂದ ಪ್ರಾವಿಷನ್ ಮಾಡಿದೆ. ಎಲ್ಲ AC ಬಸ್ಸು, ಪಿಕಪ್ ಆ್ಯಂಡ್ ಡ್ರಾಪು, ಹಾಗೂ ಬೋಟ್ ಕ್ಯೂಸು. ನಿನ್ನೆ ಹೋಗಿದ್ದು ಬೋಟ್ ಕ್ಯೂಸ್ಗೆ ತುಂಬ ಅದ್ಭುತವಾಗಿತ್ತು. ಅಲ್ಲಿ ಡ್ಯಾನ್ಸ್ಗಳು ಒಂದು 4-5 ಕಾರ್ಯಕ್ರಮ ಕೊಟ್ಟರು, ಅದ್ಭುತವಾಗಿತ್ತು. ಮತ್ತು ಎಲ್ಲ ಬನ್ನಿ, ಇದೊಂದು ಸಂಸ್ಥೆಗೆ ಜಾಯ್ನ್ ಆಗಿ ಈ ಮುಖಾಂತರ ಒಂದು ಗೋವಾ ಪ್ರವಾಸ ಆಗ್ಬೋದು. ಮತ್ತೊಂದು ಪ್ರವಾಸಗಳೆಲ್ಲ ಇದೆ. ಎಲ್ಲ ಕಡೆ ಭಾಗವಹಿಸಿ ಬಂದು ಒಳ್ಳೆ ಎಂಜಾಯ್ ಮಾಡಿ. ಆಮೇಲೆ ಫ್ಯಾಮಿಲಿ ಜೊತೆ ಬನ್ನಿ, ಮಕ್ಳಿಗೂ ಅವಕಾಶ ಇದೆ ಇಲ್ಲಿ. ಮಕ್ಕಳು, ಮೊಮ್ಮಕ್ಕಳು, ಮಾವ, ಅತ್ತೆ ಯಾರನ್ನು ಬೇಕಾದ್ರೂ ಕರ್ಕೊಬರ್ಬೋದು ನೀವು. ಅದ್ಭುತವಾಗಿ ಕಂಪ್ನಿ ಆಯೋಜನೆ ಮಾಡಿದೆ. ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ, ಗಲಾಟೆ ಇಲ್ಲ, ಏನಿಲ್ಲ. ಅದ್ಭುತವಾಗಿದೆ. ಎಲ್ಲ ಬನ್ನಿ ಎಂಜಾಯ್ ಮಾಡಿ. ಜೈ ಮಾಡ್ರೀಮ್, ಜೈ ಹಿಂದ್, ಜೈ ಕರ್ನಾಟಕ. ಓಕೆ, ಥ್ಯಾಂಕ್ ಯು ಮಹೇಶ್ ಅವರೇ.